ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತೂರು ಇದರ ಆಶ್ರಯದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ 3 ದಿವಸಗಳಲ್ಲಿ ನಡೆದ ಭೂತಬಲಿ ಉತ್ಸವ ಸಂಪನ್ನಗೊಂಡಿತು. ಆಡಳಿತ ಮುಖ್ಯಸ್ಥರಾದ ವಿ ರವೀಂದ್ರ ರಾವ್, ಪವಿತ್ರ ಪಾಣಿ, ಕೆಎಸ್ ಕೃಷ್ಣ ಭಟ್, ಪಿಕೆ ರವೀಂದ್ರ ಶೆಟ್ಟಿ, ಕೆ ವಿಶ್ವನಾಥ್ ಶೆಟ್ಟಿ ಹಾಗೂ ವಿದ್ಯಾನಿಕೇತನ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಆದಿತ್ಯವಾರದಂದು ಪ್ರಾರ್ಥನೆ, ನಿತ್ಯ ಪೂಜೆ ಮತ್ತು ಶ್ರೀ ಮಹಾಗಣಪತಿ ದೇವರಿಗೆ ರಂಗಪೂಜೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಬಳಿಕ ಶ್ರೀ ಬಾಲಕೃಷ್ಣ ಮಾಸ್ಟರ್ ಮಂಜೇಶ್ವರ ಮತ್ತು ಬಳಗದವರಿಂದ ನಾಟ್ಯ ಸಂಮೋಹನಂ 2019 ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶ್ರೀ ಬೊಳ್ಳಾರ ಸತ್ಯಶಂಕರ ಧಾರ್ಮಿಕ ಉಪನ್ಯಾಸ ನೀಡಿದರು. ಶ್ರೀ ವಿಶ್ವನಾಥ ಚಕ್ರತೀರ್ಥ ಅಧ್ಯಕ್ಷತೆ ವಹಿಸಿದರು. ಎಂ ಕೃಷ್ಣ ಭಟ್, ಎಸ್ಪಿ ಚಂಗಪ್ಪ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೊದಲಾದವರು ಮುಖ್ಯ ಅತಿಥಿಗಳಾಗಿದ್ದರು. ಸೋಮವಾರದಂದು ಶ್ರೀದೇವರ ಬಯ್ಯನ ಬಲಿ ಹೊರಟ ಬಳಿಕ ರಾತ್ರಿ ಉದ್ಯಾವರ ಶ್ರೀ ಭಗವತಿ ಅಮ್ಮನವರ ಭೇಟಿ ಉತ್ಸವ ನಡೆಯಿತು. ಇದನ್ನು ವೀಕ್ಷಿಸಲು ಭಾರೀ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ನೆರೆದಿದ್ದರು. ಬಳಿಕ ವಸಂತಕಟ್ಟೆ ಪೂಜೆ, ರಂಗಪೂಜೆ, ಪ್ರಸಾದ ವಿತರಣೆ ನಡೆದ ಬಳಿಕ ಕುಂಜತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಕೇಂದ್ರ ಮತ್ತು ಅಧ್ಯಯನ ಕೇಂದ್ರ ಕುಂಜತೂರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ತಾಳಮದ್ದಲೆ, ಕೃಷ್ಣಾರ್ಜುನ ಕಾಳಗ ಪ್ರಸಂಗ ನಡೆಯಿತು. ಬಳಿಕ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಸಂಗಮ ನಡೆಯಿತು. ಬಳಿಕ ಭಾಗವಹಿಸಿದ ಎಲ್ಲಾ ಕಲಾವಿದರಿಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ವಿದ್ಯಾನಿಕೇತನ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಅವರು, ಕಳೆದ 2 ದಿವಸಗಳಿಂದ ನಡೆದ ಭೂತ ಬಲಿ ಉತ್ಸವದ ಕಾರ್ಯಕ್ರಮ ಬಹಳ ಅದ್ಧೂರಿಯಿಂದ ನಡೆದಿದ್ದು ಇಂದು ಸಂಪನ್ನಗೊಳ್ಳಲಿದೆ. ಉತ್ಸವಕ್ಕೆ ಕರ್ನಾಟಕ ಹಾಗೂ ಕೇರಳದ ವಿವಿಧ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿರುವುದಾಗಿ ತಿಳಿಸಿದರು. పుట్టాదు ముగిసారు అన్న సంతర్పణ కార్యక్రమాలు మాధ్యాహ్నంలో మాధ్యాహ్నం సహాయం సహకారం. ಬಳಿಕ ಕ್ಷೇತ್ರ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ವಿಶ್ವನಾಥ ಚಕ್ರತೀರ್ಥ ಮಾತನಾಡಿ, ಎಲ್ಲಾ ವರ್ಷವೂ ನಡೆಯುವಂತೆ ಈ ವರ್ಷ ಕೂಡ ಉತ್ಸವ ಭಾರಿ ಸಂಭ್ರಮದಿಂದ ಸಂಪನ್ನಗೊಂಡಿದೆ. ಎಲ್ಲಾ ವರ್ಷಗಳಿಗಿಂತಲೂ ಈ ಸಲ ಭಕ್ತಾಭಿಮಾನಿಗಳು ಹರಿದು ಬಂದಿದ್ದಾರೆ. ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಹೇಳಿದರು. ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಭೂತಬಲಿ ಉತ್ಸವ ತಾರೀಖು 15/12/2013 17/12/2013 భారీ విజృంభణ 15ನೇ ತಾರೀಕು దాని ಬಯ್ಯಗಿ ಗಣಪತಿ ದೇವಿನ ರಂಗಪೂಜೆ ಅದು ಅಂಜನೆ ನಮ್ಮ ಕಾರ್ಯಕ್ರಮ ಮಾತ ಭಾರಿ ವಿಜೃಂಭಣೆ ಸಭಾ ಕಾರ್ಯಕ್ರಮಗಳು ನಮ್ಮ ಆಶೀರ್ವಚನ ಮಾಡ್ತೇನೆ. ಅಂಚನೆ ಜಗದ್ಗುರು ಶೃಂಗೇರಿ ಮಠದ ಸತ್ಯಶಂಕರ್ ಬಲ್ಲಾಳ್
ಬಳಿಕ ಆಡಳಿತ ಸಮಿತಿಯ ದಾಮೋದರ ಶೆಟ್ಟಿ ಮಾತನಾಡಿ ದೇವಸ್ಥಾನ ನಡೆದು ಬಂದ ದಾರಿ ಹಾಗೂ ಇತರ ವಿಷಯಗಳ ಬಗ್ಗೆ ವಿವರಣೆ ನೀಡಿದರು. ಬಳಿಕ ಸಮಾಪ್ತಿ ದಿನವಾದ ಇಂದು ಮಂಗಳವಾರ ಬೆಳಗಿನ ಬಲಿ ಹೊರಟ ಬಳಿಕ ದರ್ಶನ ಬಲಿ ಹಾಗೂ ಉದ್ಯಾವರ ಶ್ರೀ ದೈವಗಳ ಭೇಟಿ ಮತ್ತು ಬಟ್ಲು ಕಾಣಿಕೆ ಮಹಾಪ್ರಸಾದ ನಡೆಯಿತು. ಬಳಿಕ ಮಹಾಮಂತ್ರಾಕ್ಷತೆ ಶ್ರೀ ನಾಗದೇವರಿಗೆ ಮತ್ತು ಶ್ರೀ ರಕ್ತೇಶ್ವರಿ ಅಮ್ಮನವರಿಗೆ ತಂಬಿಲ ಸೇವೆ ಹಾಗೂ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆಯೊಂದಿಗೆ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಜರುಗಿದ ಭೂತ ಬಲಿ ಉತ್ಸವ ಸಂಪನ್ನಗೊಂಡಿತು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.